ಇವತ್ತು ನಾನು ತೊಗರಿ ಗಶಿ ಮಾಡ್ತೀನಿ. ಇದು ನಮ್ಮ ಗಿಡಕ್ಕೆ ಆದದ್ದು ತೊಗರಿ, ಮನೆಯಲ್ಲಿ ಆದದ್ದು. ಒಂದು ಸೌತೆಕಾಯಿ ತುಂಡು ಹಾಕಿದ್ದೇನೆ, 4 ಬೆಂಬುಳುಳ್ಳಿ ಹಾಕಿದ್ದೇನೆ. ಈಗ ಬೇಯಿಸ್ಲಿಕ್ಕೆ ಇರ್ತೇನೆ. ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ತೆಗಿತೇನೆ. ತೆಂಗಿನಕಾಯಿ ತುರಿದೆ. ಈಗ ಮಸಾಲೆಗೆ ತಯಾರು ಮಾಡ್ತೇನೆ. ಒಂದು 6 ಮೆಣಸು ಹಾಕಿದ್ದೇನೆ, 2, 4, 7 ಮೆಣಸು ಹಾಕಿದ್ದೇನೆ. ಒಂದು ಅರ್ಧ ಗಡಿಗೆ ತೆಂಗಿನಕಾಯಿ ಹಾಕಿದ್ದೇನೆ. ಈಗ ಮಸಾಲೆ ಕಡಿತೇನೆ. ಈರುಳ್ಳಿ ಹಾಕ್ತೇನೆ ಇದಕ್ಕೆ, ಮತ್ತೆ ಸ್ವಲ್ಪ ನೀರುಳ್ಳಿ ಒಗ್ಗರಣೆಗೆ ಹಾಕ್ತೇನೆ. ಉಪ್ಪು ಹಾಕ್ತೇನೆ. ಈಗ ಮಸಾಲೆ ಹಾಕ್ತೇನೆ ಕಡ್ದದ್ದು. ಇದು ಇದಕ್ಕೆ ಕುದಿ ಬಂತು, ಕೆಳಗಿಡ್ತೇನೆ. ಎಣ್ಣೆ ಹಾಕ್ತೇನೆ. ಒಗ್ಗರಣೆ ಆಯಿತು. ಅಂಬಟ್ಟು ರೆಡಿ ಆಯಿತು. ಬಿಸಿ ಬಿಸಿ ತೊಗರಿ ಅಂಬಟ್ ರೆಡಿ ಆಗಿದೆ. ಫುಲ್ ವಿಡಿಯೋ ನೋಡಿ, ಲೈಕ್ ಮತ್ತು ಕಮೆಂಟ್ ಖಂಡಿತ ಮಾಡಬೇಕು. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.